ಕೊರೋನಾದ ನಿಗ್ರಹಕ್ಕೆ ಸರ್ಕಾರಿ ಲಸಿಕೆ ಪಡೆದುಕೊಳ್ಳುವಂತೆ ಸರ್ಕಾರ ಎಚ್ಚರಿಸುತ್ತಿರುವುದರಿಂದ ಮಧ್ಯೆ ಸೂರಿಕುಮೇರು ಸೈಂಟ್ ಜೋಸೆಫ್ ಚರ್ಚಿನ YCS ಘಟಕವು ವ್ಯಾಕ್ಸಿನ್ ಪಡೆಯೋಣ ಕೊರೋನಾ ಓಡಿಸೋಣ ಎನ್ನುವ ಘೋಷವಾಕ್ಯದಡಿ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಮೊಗರ್ನಾಡು ವಲಯ ವ್ಯಾಪ್ತಿಗೆ ಒಳಪಟ್ಟ ಮೊಗರ್ನಾಡು, ಸೂರಿಕುಮೇರು, ಶಂಭೂರು, ವಿಟ್ಲ, ಪೆರವಾಯಿ, ಸಾಲೆತ್ತೂರು, ಮಾಣಿಲ ಹಾಗೂ ದೇಲಂತಬೆಟ್ಟು ಚರ್ಚ್ ವ್ಯಾಪ್ತಿಯ ಕ್ರೈಸ್ತ ಬಂಧುಗಳು ಕೋವಿಡ್ ಲಸಿಕೆ ಪಡೆಯುವಲ್ಲಿ 100% ಸಾಧನೆ ಮಾಡುವ ಮೂಲಕ ಸೈಂಟ್ ಜೋಸೆಫ್ ಚರ್ಚಿನ YCS ಬರಿಮಾರ್ ಘಟಕ ಕಾರ್ಯಪ್ರವೃತ್ತವಾಗಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಂತೆ YCS ಸೂರಿಕುಮೇರು ಘಟಕದ ಅಧ್ಯಕ್ಷೆ ರೀಮಾ ಪಿಂಟೋ ಅವರು 8 ಚರ್ಚಿನ ಧರ್ಮಗುರುಗಳಲ್ಲಿ ಜನರಿಗೆ ಲಸಿಕೆ ಪಡೆಯುವಂತೆ ಪ್ರೇರೇಪಿಸುವಂತೆ ಮನವಿ ಮಾಡಿದರು. ಆದರೆ ಮೊದಲ ಹಂತದಲ್ಲಿ ಆಯಾ ಚರ್ಚ್ಗಳ ವ್ಯಾಪ್ತಿಯಲ್ಲಿ ಅಲ್ಲಿನ ಧರ್ಮಗುರುಗಳು ಲಸಿಕೆ ಪಡೆಯುವಂತೆ ಜನತೆಯನ್ನು ವಿನಂತಿಸುವ ವಿಡಿಯೋವನ್ನು ಪ್ರತಿ ಚರ್ಚಿನ ಮನೆಗಳಿಗೆ ವಾಟ್ಸಪ್ ಮುಖಾಂತರ ಕಳಿಸಲಾಗಿದೆ. ಮುಂದಿನ ಹಂತದಲ್ಲಿ ಲಸಿಕೆ ಪಡೆಯಲು ಪ್ರತಿಯೊಬ್ಬರು ನೋಂದಣಿ ಮಾಡಲು ಪ್ರೇರೇಪಿಸುವುದು, ಲಸಿಕೆ ಲಭ್ಯತೆ ಕುರಿತಾಗಿ ಕ್ರೈಸ್ತ ಕುಟುಂಬಗಳಿಗೆ ಮಾಹಿತಿ ಒದಗಿಸುವ ಕುರಿತಾಗಿ ಸೂರಿಕುಮೇರು ಚರ್ಚಿನ YCS ಘಟಕ ಯೋಜನೆ ರೂಪಿಸಿದೆ. क्रिस्तते मोगाच्या भावाने बहिणींनो विशेष जावन सांज जोम पावल दुसरो वराड्याच्या सगळ्या क्रिस्ती लोकांनो सगळ्या संवसारभर आनी आमच्या भारतांत आनी हांगासर कोरोना सांक्रमीक पिडा आयल्या. ह्या पिड्या निमती साबार लोक ह्या वर्सा मेल्यात. विशेषतः साबार क्रिस्तांव लोक मेला. आमचो संख्या आणखी सोडून आसा. देखून आमी ती पिडा आडोवच्या खातीर आमी इम्युनिटी सकत रोग निरोधक सकत दिवची ही वॅक्सिन आयल्यांत ती वॅक्सिनां घेवचे. हे कोविड वॅक्सिन हांवें घेतलां आनी अवकाश मेळटना सरकारान हे तुमच्या फिरगजी हंतार ग्रामपंचायत हंतार